ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದೆ ಮತ್ತು ಇವತ್ತಿನ ದಿನ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ಆಗಿರುವಂಥದ್ದು. ಪುತ್ತೂರು ತಾಲೂಕಿನಿಂದ ಹಲವು ಕ್ಷೇತ್ರಗಳ ಸಾಧಕರನ್ನು ಕೂಡ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಇವತ್ತು ನಾವು ಓರ್ವ ವ್ಯಕ್ತಿಯ ಮನೆಯಲ್ಲಿದ್ದೇವೆ. ಅವರು ಕೂಡ ವಿಶಿಷ್ಟವಾದಂತಹ ಸಾಧನೆಯ ಮುಖಾಂತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು. ನಮ್ಮ ತುಳುನಾಡಿನ ವಿಶೇಷವಾದಂತಹ ಕ್ರೀಡೆ ಹಾಗೂ ಪರಂಪರೆಯಾಗಿರತಕ್ಕಂತಹ ಕಂಬಳ ಮತ್ತು ಅದಕ್ಕೆ ಪೂರಕವಾಗಿರುವಂತಹ ಕೃಷಿ, ಈ ಎರಡರಲ್ಲೂ ಕೂಡ ಸಾಧನೆಯನ್ನು ಮಾಡಿರುವಂತಹ ಕೈಪ ಕೇಶವ ಭಂಡಾರಿಯವರು ಅವರ ಮನೆಯಲ್ಲಿದ್ದೇವೆ. ಅವರ ಜೊತೆ ಮಾತನಾಡೋಣ. ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ಬಂದಿದೆ. ಮೊದಲ ನಿಮ್ಮ ಒಂದು ಇದಕ್ಕೆ ಸ್ಪಂದನೆ ಅಥವಾ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಹೇಳ್ತೀರಿ? ಅಂದರೆ ನಾವು ನಮ್ಮ ಕೃಷಿಯಲ್ಲಿ ನಮ್ಮ ಅಜ್ಜನ ಕಾಲದಿಂದಲೇ ಭಾಳ ಒಂದು ಕೃಷಿಯಲ್ಲಿ ಸಾಧನೆ ಮಾಡಿದಂಥ ಒಂದು ಒಳ್ಳೆಯ ಕೆಲಸ. ಯಾಕೆಂದರೆ ನಮ್ಮ ಅಜ್ಜ ಒಂದು 105 ವರ್ಷ ಬದುಕಿ ಸಾಧನೆ ಮಾಡಿದಂಥ ಒಂದು ಈ ಜಮೀನನ್ನು ಇಟ್ಕೊಂಡಿದ್ದಾರೆ ನಮ್ಮ ಅಜ್ಜ ನಂತರ ನನ್ನ ತಂದೆ. ಅವರು ಸಹ ಸಾಧಾರಣ ಒಂದು 87 ವರ್ಷ ವಯಸ್ಸು ಆಗಿತ್ತು ಅವರಿಗೆ. ಅವರು ಸಹ ಈ ಕೃಷಿಯ ಬಗ್ಗೆ ಭಾಳ ಒಂದು ಮುತುವರ್ಜಿಯಿಂದ ಇದನ್ನು ಇಟ್ಟುಕೊಂಡಿದ್ದಾರೆ. ಅದರ ಪರಂಪರೆಯಾಗಿ ನಾವು ಈಗ ಏನು ಮಾಡಿದ್ದೇವೆ ಅಂದರೆ ಆ ಕೃಷಿಯನ್ನು ಉಳಿಸ್ಕೊಂಡು ಅವರ ಹಿರಿಯವರ ಸಾಧನೆಯನ್ನು ನಾವು ಪೂರೈಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಕೃಷಿಯನ್ನು ಮುಂದುವರಿಸ್ತಾ ಇದ್ದೇನೆ. ನಾನು ಕೇಶವ ಭಂಡಾರಿ ಅಂತ ಇಲ್ಲಿ ಕೈಪ ಈ ಮನೆಯಲ್ಲಿ ಈಗ ನಾವು 3ನೇ ತಲೆಮಾರಿನಲ್ಲಿ ಈ ಕೃಷಿಯನ್ನು ಅಭಿವೃದ್ಧಿ ಹೊಂದಿಕೊಂಡು ಮಾಡಿತಂದ ಈ ಒಂದು ಕೃಷಿ. ಇದರಲ್ಲಿ ಈ ಕೃಷಿಯ ಜೊತೆ ನಮ್ಮ ಅಜ್ಜನ ಕಾಲದಲ್ಲಿ ಇತ್ತು ಓಟದ ಸ್ಪರ್ಧೆ, ಕೋಣಗಳು ಇತ್ತು. ಆವಾಗ ಕಂಬಳ ಅಂದರೆ ಬರೀ ಒಂದು ಇದರಲ್ಲಿ ಮಾತ್ರ, ಯಾವುದು ಈ ನಮ್ಮ ದೈವ ಆರಾಧನೆಯ ಗದ್ದೆಯಲ್ಲಿ ಈ ಇದು ಪೂಕರೆ ಗದ್ದೆ ಅಂತೇಳಿದೆ, ಮತ್ತು ಖಂಡದ ಕೋರಿ ಗದ್ದೆ ಅಂತೇಳಿದೆ. ಅದರಲ್ಲಿ ಎಲ್ಲ ಒಂದು ಭಾಗವಹಿಸುವಂಥ ಒಂದು ಕ್ರೀಡೆ ಇತ್ತು ನಮ್ಮ ಅಜ್ಜನ ಕಾಲದಲ್ಲಿ. ಆ ನಂತರ ನಮ್ಮ ದೊಡ್ಡ ತಂದೆಯ ಕಾಲದಲ್ಲಿ ಅದೇ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿ ಅದರಲ್ಲಿ ಸ್ವಲ್ಪ ಒಂದು ಚಿನ್ನದ, ಮುಂಚಿನ ಕಾಲದಲ್ಲೆಲ್ಲ ಬರೀ ಒಂದು ಬಾಳೆಗೊನೆ, ಇಲ್ಲದಿದ್ದರೆ ನಮ್ಮ ಶೀಳದ ಗೊಣೆ, ಇಲ್ಲದಿದ್ದರೆ ಒಂದು ಸ್ಟೀಲ್ಡು ಸಣ್ಣದು, ಇಂಥದ್ದೆಲ್ಲ ಒಂದು ಕಂಬಳ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಕೊಡುವಂಥ ಒಂದು ಸ್ಪರ್ಧೆ ಇತ್ತು. ಆ ನಂತರ ಅದು ಸ್ವಲ್ಪ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದ ನಂತರ ನಮಗೆ ಈಗ ಕೃಷಿ ಭೂಮಿಯಲ್ಲಿ ನಾವಂದರೆ ನಮ್ಮ ಹಿರಿಯ ವಂಶದಲ್ಲಿ ನಮ್ಮ ಬೆಲ್ಲಿಪಾಡಿ ಫ್ಯಾಮಿಲಿಯವರ ಜಾಗವನ್ನು ನಮಗೆ ಭೂಮಸೂದೆ ಮುಂಚೆ ಸಿಕ್ಕಿತ್ತು. ಆವಾಗ ಅದನ್ನು ಅವರು ನಮಗೆ ಬೆಲ್ಲಿಪಾಡಿಯ ಒಂದು ಸಂಪ್ರದಾಯದ ಮನೆಯವರು, ರಾಜವಂಶದ ಮನೆಯವರು ನಮಗೆ ಒಂದು ಜಮೀನನ್ನು ಒಂದು 10-20 ಎಕರೆ ಜಮೀನಿದೆ ನಮ್ಮಲ್ಲಿ. ಅದನ್ನು ಅವರು ನಮಗೆ ಮೂಲಗೇಣಿಯಲ್ಲಿ ಕೊಟ್ಟಿದ್ದರು. ಆ ನಂತರ ಭೂಮಸೂದೆ ಬಂತು, ನಮಗೆ ಅವರು ಕೊಟ್ಟಿದ್ದರು. ಅವರನ್ನು ನಾನು ಪ್ರಥಮ ಬಾರಿಗೆ ಅವರಿಗೆ ಸ್ವಾಗತಿಸ್ತೇನೆ. ಯಾಕೆಂದರೆ ಅವರ ಭೂಮಿಯಲ್ಲಿ ಅವರ ಆಶೀರ್ವಾದದಲ್ಲಿ ನಾವು ಬೆಳೆದು ನಾವು ಇದನ್ನು ಇಂಪ್ರೂವ್ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೇವೆ. ಈಗ ಈ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲದಿದ್ದರೆ ಕಂಬಳ ಓಟದಲ್ಲಿ ಭಾಗವಹಿಸುವಂಥ ಒಂದು ಆಸಕ್ತಿ ಬರಬೇಕಾದ್ರೆ ನಮಗೆ ಅಡಿಪಾಯ ಬೇಕು. ಅಡಿಪಾಯ ಅವರದ್ದು. ನಿಜವಾಗಿ ಆ್ಯಕ್ಚುಲಿ ಹೇಳ್ತೇನೆ ನಾನು, ಬೆಲ್ಲಿಪಾಡಿ ಫ್ಯಾಮಿಲಿಯವರ ಆಶೀರ್ವಾದದಿಂದ ನಾವು ಮೇಲೆ ಬಂದಿದ್ದೇವೆ. ಹಾಗೆ ಆ ಪ್ರಕಾರವಾಗಿ ನಮ್ಮ ತಂದೆ ಹೇಳಿದರು, ಇದೊಂದು ವಿಶಿಷ್ಟವಾದ ಮಾತು. ನಮ್ಮ ತಂದೆ ಹೇಳಿದರು, ನಾನು ಭಾಳ ಕೃಷಿಕನಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳದಲ್ಲಿ ಒಂದು ಉತ್ತಮ ಥರದ ಒಂದು ಕೋನ ಓಡಿಸಬೇಕು, ಅದರಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡುವಂಥ ಒಂದು ಕೋನವನ್ನು, ಸ್ಪರ್ಧೆಯಲ್ಲಿ ಭಾಗವಹಿಸುವ ಕೋನವನ್ನು ನಿರ್ಮಾಣ ಮಾಡಿ ನಾವು ಮಾಡಬೇಕು ಅಂತೇಳಿ ಒಂದು ದೃಶ್ಯನ ಅವ್ರು ಹೇಳಿದರು. ನನ್ನ ಮಾತು ಅವರು ನನಗೆ ಆವಾಗ ನನಗೆ ಒಂದು 10-20 ವರ್ಷ ವಯಸ್ಸಾಗಿರ್ಬೋದು ಅಷ್ಟೇ. ಆವಾಗ ಆ ಸಾಧನೆಯನ್ನು ಮಾಡಬೇಕಾದ್ರೆ ನಮಗೆ ಆರ್ಥಿಕ ಬಂಡವಾಳ ಇರಲಿಲ್ಲ. ನಾವು ಫುಲ್ಲು ನಮ್ಮಲ್ಲಿ ಜಮೀನು ಗದ್ದೆ ಸಾಗುವಳಿ ಇದ್ದದ್ದು, ಅಡಿಕೆ ತೋಟಗಳು ಏನಿಲ್ಲ. ಆ ಅಡಿಕೆ ಗದ್ದೆಯಲ್ಲಿ ಸಾಗುವಳಿ ಮಾಡ್ತಾ ಮತ್ತು ಬೆಳೆಗಳನ್ನು ನಾವು ಭಾಳ ಒಂದು ತರಕಾರಿ ಎಲ್ಲ ಬೆಳೆಸ್ತಿದ್ದೆವು. ಹಾಗೆಯೇ ಮುಂದುವರಿಸಿಕೊಂಡು ಬಂದು ನಮ್ಮ ತಂದೆಯ ಒಂದು ಹೆಸರನ್ನು ಪೂರೈಸಬೇಕಲ್ವ ಅಂತೇಳಿ ಒಂದು ದೃಷ್ಟಿಯಿಂದ ನಮಗೆ ಭಾಳ ಕಷ್ಟ ಸಾಧ್ಯ ಆಯಿತು. ನಾವು ಅಣ್ಣ ತಮ್ಮಂದಿರು 4 ಜನ ಇದ್ದೇವೆ. ನನ್ನ ತಮ್ಮಂದಿರೆಲ್ಲ ದುಡಿದು ಒಟ್ಟಾಗಿ ನಮ್ಮ ತಂದೆ ಒಂದು ಮಾತು ಉಳಿಸಬೇಕು ಅಂಥೇಳಿ ಕಂಬಳ ಕೋನವನ್ನು ಒಂದು ಇಲ್ಲಿ ಸಾಧಾರಣ ನಮ್ಮ ವೇಣೂರು ಪೆರ್ಮುಡ ಅಂತೇಳಿ ಅಲ್ಲಿ ಒಬ್ಬರಲ್ಲಿ 2 ಕೋನಗಳಿದ್ದು, ಸಣ್ಣ ಕೋನಗಳು, ಭಾಳ ಒಳ್ಳೆಯ ಅದು ಕೋನ ಓಡಬೇಕಾದ್ರೆ ಈ 2 ಕೋನಗನ ನಾವು ಪರ್ಚೇಸ್ ಮಾಡಿದ್ದೇವೆ. ಅಲ್ಲಿಂದ ಪರ್ಚೇಸ್ ಮಾಡಿ
ಆ ಕೋನಗಳು ಏನಾಯ್ತು ಅಂದರೆ ನಮ್ಮ ತಂದೆ ಒಂದು ಮಾತು ಉಳಿಸಬೇಕು ಅಂತೇಳಿ ನಾವು ಆ ಸ್ಪರ್ಧೆಯಲ್ಲಿ ಕೋನವನ್ನು ಕಂಬಳ ಸ್ಪರ್ಧೆಗೆ ಸಿದ್ಧಪಡಿಸುವಾಗ ನಮ್ಮ ಬೆಳ್ಳಿಪ್ಪಾಡಿ ಫ್ಯಾಮಿಲಿಯ ರಮಣಾತ್ ರೈ ಅಂತೇಳಿ ಇದ್ದರು, ಅವರು ನಮ್ಮ ದನಿಯವರು. ಅವರು ಇಲ್ಲಿ ಮೂಡೂರು ಪಡೂರಿನಲ್ಲಿ ಪ್ರಥಮ ಬಾರಿಗೆ ಒಂದು ಕಂಬಳ ಮಾಡಿದರು, ಜಿಲ್ಲಾ ಕಂಬಳ ಅಂತೇಳಿ ಒಳ್ಳೆಯ ಒಂದು ಕೂಟ ಅದನ್ನು ಪ್ರಾರಂಭಿಸಿದರು. ಆ ಪ್ರಾರಂಭದ ಕಂಬಳಕ್ಕೆ ನಾವು ಆ ಕೋಣವನ್ನು ನಮ್ಮ ತಂದೆಯ ಹೆಸರಿಗೆ ಜಿಲ್ಲಾ ಕಂಬಳದ ಹೆಸರು ಇದರಲ್ಲಿ ಭಾಗವಹಿಸಲಿಕ್ಕೆ ನಾವು ಇಲ್ಲಿ ನಮ್ಮ ಈ ಕೈಪ ಮನೆಯಿಂದ ಕೊಂಡೋದು. ಅಲ್ಲಿ ಆ ದರ್ಜೆಯಲ್ಲಿ ನಮ್ಮ ಕಿರಿಯ ಸಣ್ಣ ವಿಭಾಗದಲ್ಲಿ 105 ಜೊತೆ ಕೋಣ ಭಾಗವಹಿಸಿದ್ದು. ಅದರಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ನಮ್ಮ ಆ ಕೋಣ. ಪ್ರಥಮ ಬಾರಿಗೆ ನಾವು ಪರ್ಚೇಸ್ ಮಾಡಿ ಓಡಿಸಿದಂಥ ಕೋಣ 105 ಜೊತೆ ಕೋಣದಲ್ಲಿ ಅದು ಫಸ್ಟ್ ಪ್ರೈಸ್ ಮಾಡಿತ್ತು ಅಲ್ಲಿ ಮೂಡೂರು ಪಡೂರು ಕಂಬಳ ಅಂತೇಳಿ. ಹಾಗೆ ಆ ನಂತರ ನಮಗೆ ಎಲ್ರಿಗೂ ಆಸಕ್ತಿ ಬಂತು. ಮತ್ತು ನಮ್ಮ ಊರಿನವರು ಸಹ ಭಾಳ ಒಂದು ನಮಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಿದ್ರು. ಯಾಕೆಂದರೆ ಒಂದು ಒಳ್ಳೆಯ ಇದು ತುಳು ಕೂಟ ಮತ್ತು ನಮ್ಮ ಹಿರಿಯರು ಮಾಡಿದಂಥ ಸಂಪ್ರದಾಯಿತವಾದಂಥ ಕಂಬಳ, ಇದನ್ನು ಉಳಿಸಬೇಕು, ನಾವು ಅದಕ್ಕೆಲ್ಲ ಒಟ್ಟು ಸೇರಬೇಕು, ನಮ್ಮ ಸಂಪ್ರದಾಯದಲ್ಲಿ ಬೆಳೆದಂಥ ಈ ಕಂಬಳ. ಹಾಗೆ ನಮ್ಮ ಊರಿನವರ ಭಾಳ ಸಹಕಾರ ಕೊಟ್ಟಿದ್ದಾರೆ. ಊರಿನವರಂದರೆ ನಾವು ಒಂದು ಕೋಣ ನಮ್ಮ ಮನೆಯಿಂದ ಕೋಣ ಹೋಗುವಾಗ ಒಂದು 25 ಜನ ನಮ್ಮ ಊರಿನವರು ಒಟ್ಟು ಬರ್ತಿದ್ದರು. ಆ ದರ್ಜೆಯಲ್ಲಿ ನಮ್ಮ ಕೋಣ ಪ್ರಥಮ ದ್ವಿತೀಯ ಸ್ಥಾನ ಪಡೆದಿದೆ. ಮತ್ತು ನಾವು ಮಾಡಿದಂಥ ಕೆಲಸಕ್ಕೆ ಪೂರಕವಾಗಿ ನಮಗೆ ಒಂದು ಒಳ್ಳೆಯ ಇದು ಕಂಬಳದಲ್ಲಿ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ಅಂತೇಳಿ ಆಯಿತು. ಆರಂಭದಲ್ಲಿ ಒಂದು ಪ್ರೋತ್ಸಾಹ. ಆ ನಂತರ ಆ ಕೋಣಗಳು 6 ವರ್ಷ ಒಳ್ಳೆ ಕಂಬಳದಲ್ಲಿ ಒಳ್ಳೆ ಪ್ರಥಮ ದ್ವಿತೀಯ ಸ್ಥಾನವನ್ನು ಸಾಧಾರಣ ಒಂದು 59 ಪ್ರೈಸ್ ಮಾಡಿದೆ ಆ ಕೋಣಗಳು. 7 ವರ್ಷ ಇದ್ದು 7-8 ವರ್ಷ ನಾನು ಅದೇ ಕೋಣಗಳನ್ನು ಓಡಿಸ್ತಿದ್ದೆವು. ಏನು ಹೆಸರು ಅದು? ಒಂದು ಮೋಡೆ, ಇನ್ನೊಂದು ರಾಜ, ಒಂದು ಗೋಪಾಳ ಅಂತೇಳಿ. ಆದರೆ ರಾಜ ಈ ಮೋಡೆ ಅಂತ ಕೋಣಗೆ ಇನ್ನೊಂದು ಜೊತೆ ಮಾಡಿದೆವು. ಅದು ಅಂದರೆ ಸ್ವಲ್ಪ ದೊಡ್ಡದಾಗಿ ಒಂದು 2-3 ವರ್ಷ ಓಡಿದ ನಂತರ ಸ್ವಲ್ಪ ಕಡಿಮೆ ಓಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅದೇನಾಯಿತು ಅಂದರೆ ಸ್ಪರ್ಧೆಯಲ್ಲಿ ಸ್ವಲ್ಪ ಅಷ್ಟೊಂದು ಟೈಮು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ರಾಜ ಅಂತೇಳಿ ಮತ್ತೊಂದು ಕೋಣ, ಅದಕ್ಕೆ ಓಡುವಂಥದ್ದು ಒಳ್ಳೆಯ ಒಂದು ಉತ್ತಮ ಓಡುವಂಥ ಕೋಣವನ್ನು ವಾಪಸ್ ಜೋಡಿ ಮಾಡಿದೆವು. ಆ ಕೋಣಗಳು ಒಂದು 5 ವರ್ಷ ಹೆಚ್ಚಿನ ಸ್ಪರ್ಧೆಯಲ್ಲಿ ಭಾಗವಹಿಸಿತು. ಪ್ರಥಮ ದ್ವಿತೀಯ. ಒಂದು ನಮ್ಮ ತಂದೆಯವರು 2004-5ನೇ ಇಸ್ವಿಯಲ್ಲಿ ತೀರಿದ್ರು. ಆ ಟೈಮಲ್ಲಿ ನಮಗೆ 16 ಕಂಬಳಕ್ಕೆ ಹೋಗಿದ್ದೇವೆ ನಾವು. 16 ಕಂಬಳದಲ್ಲಿ 14 ಕಂಬಳದಲ್ಲಿ ನಮಗೆ ಪ್ರೈಸ್ ಆಯಿತು. 11 ಪ್ರಥಮ, 3 ದ್ವಿತೀಯ ಸ್ಥಾನ ಪಡೆದಿದೆ ಆ ಕೋಣ. ಅದು ಭಾಳ ಒಂದು ನಮಗೆ ಹೆಸರು, ಬೆಳ್ಳಿಪ್ಪಾಡಿ ಕೈಪ ಅಂತೇಳಿ ಒಂದು ಮನೆ ಹೆಸರನ್ನು ಉಳಿಸಿದಂಥ ಕೋಣ ಅಂದರೆ ಅದು. ಈಗ ಅದ್ರ ಜೊತೆ ಈಗ ಕೋಣಗಳನ್ನು ನಿರ್ವಹಣೆ ಆಗಿರ್ಬೋದು, ಕೋಣಗಳ ಒಟ್ಟು ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥದ್ದಾಗಿರ್ಬೋದು, ನೀವು ನಿಮ್ಮ ಕೈಪ ಈ ಒಂದು ಮನೆತನದ ಹೆಸರಿನಲ್ಲಿ ನೀವು ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ನೀವು ಒಂದಷ್ಟು ಕಂಬಳವನ್ನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಿಮ್ಮದೊಂದು ಹೋರಾಟ ಕೂಡ ಇದೆ. ಅದು ಆ ಒಂದು ಸಾಧನೆ ಕೂಡ, ಅದರ ಬಗ್ಗೆ ಏನು ಹೇಳ್ತೀವಿ? ಅದು ಅಂದರೆ ನಾವು ಈ ಕಂಬಳದಲ್ಲಿ ಸ್ವಲ್ಪ ಒಂದು ಇಂಟ್ರೆಸ್ಟ್ ಬಂತು. ಆವಾಗ ನಮ್ಮ ಉಪ್ಪಿನಂಗಡಿ ಒಂದು ಕಂಬಳ, ನಮ್ಮ ಉಮೇಶ್ ಶೆಣೈ ಅವರು ಒಂದು ಕಂಬಳ ಮಾಡ್ತಿದ್ರು ಹೊಯ್ಗೆಯಲ್ಲಿ. ನಮ್ಮ ಉಪ್ಪಿನಂಗಡಿ ಮಕೆಕೂಟ ಅಂತೇಳಿ ಇಲ್ಲ, ಶಾಸ್ತ್ರೀಂಗ್ಲೇಶ್ವರ ದೇವಸ್ಥಾನದ ಮಕೆಕೂಟ ಅಂತೇಳಿ ಇತ್ತು. ಅದರಲ್ಲಿ ಹೊಯ್ಗೆಯಲ್ಲಿ ಕಂಬಳ ಆಗ್ತಾಯಿತ್ತು. ಆವಾಗ ಉಮೇಶ್ ಶೆಣೈ ಅವರೊಬ್ಬರು ನಮ್ಮ ಮನೆಗೆ ಒಂದು ಸಾರಿ ಬಂದರು. ಉಪ್ಪಿನಂಗಡಿ ಉಮೇಶ್ ಶೆಣೈ ಅಂತೇಳಿ ಗೊತ್ತಿರ್ಬೋದು ನಿಮಗೆ. ಅವರು ನಮ್ಮ ಮನೆಗೆ ಬಂದು, ನೀವು ಮಾರ್ರೆ ಕೋಣ ಓಡಿಸ್ತೀರಿ, ನಮ್ಮ ಕಂಬಳಕ್ಕೆ ಏನಾದರೂ ಸಾಕಾರ ಮಾಡಿ, ಆಮೇಲೆ ಸ್ವಲ್ಪ ಕೆಲಸ ಮಾಡಿ, ನಿಮಗೆ ಕೋಣ ಉಂಟು ಓಡಿಸ್ಲಿಕ್ಕೆ, ಸ್ವಲ್ಪ ನಮಗೆ ಕರೆ ಎಲ್ಲ ಕಡಿಲಿಕ್ಕೆ, ಮತ್ತು ಅದರ ಕೆಲಸಕ್ಕೆಲ್ಲ ನೀವು ಜನ ಕೊಡಿ, ನಿಮಗೆ ಒಳ್ಳೆಯ ಒಂದು ಬಾಂಧವ್ಯ ಇದೆ, ನಿಮ್ಮಲ್ಲಿ ಜನ ಇದೆ ಅಂತೇಳಿ ಅವರು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ನೋಡುವ ಒಂದು ಊರಿದಲ್ವಾ, ನಾವು ಉಪ್ಪಿನಂಗಡಿ ನಮಗೆ ತುಂಬ ಇದೇನು ದೂರ ಇಲ್ಲ, ಇಲ್ಲಿಂದ ಎಷ್ಟು ಒಂದು 6-7 ಕಿಲೋಮೀಟ್ರ್ ಇರೋದು. ನಾನೊಂದು 10-25 ಜನ ನಮ್ಮ ಊರಿನವರೇ ಎಲ್ಲ ಸೇರಿಕೊಂಡು ಅಲ್ಲಿ ಹೊಯ್ಗೆಯಲ್ಲಿ ಇದು ಮಾಡೋದು, ಟ್ಯಾಗ್ ಮಾಡೋದು, ಹೊಯ್ಗೆಯನ್ನು ಕಡ್ದು ಅದರಲ್ಲಿ ಕರೆ ಮಾಡೋದು, ಅದು ಆವಾಗ ನಮಗೆ ಇಂಟ್ರೆಸ್ಟ್ ಬಂತು. ಅಶೋಕ್ ರೈ ಅವರಿಗೆ ನಾವು ಅವರು ಮನವಿ ಕೊಟ್ಟೆವು. ನಮ್ಮ ನಿರಂಜನ್ ರೈ ಮತ್ತು ನಾನು ಹೋಗಿ ಅಶೋಕ್ ಕುಮಾರ್ ರೈಯರು ಹೇಳಿದೆವು, ಉಮೇಶ್ ಶೆಣೈ ಅವರು ಕಂಬಳ ಮಾಡ್ತಾ ಇಲ್ಲ, ಆ ಕಂಬಳವನ್ನು ನಾವು ವಹಿಸ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಮಾಡಿಸ್ಬೇಕು ಅಂತ. ಇದು 25ನೇ ವರ್ಷ ಬೆಳ್ಳಿ ಹಬ್ಬ ಇದು ಮಾಡಿ ಅವರು ಕೈ ಬಿಟ್ಟರು. ಆವಾಗ ಅಶೋಕ್ ರೈ ಅವರಿಗೆ ಸ್ವಲ್ಪ ರಾಜಕೀಯ ಏನು ಬರಲಿಲ್ಲ, ಅವರು ಬಿಸ್ನೆಸ್ಸಲ್ಲೇ ಇದ್ದರು.
ಆವಾಗ ಅವ್ರು ಹೇಳಿದರು, ನೋಡುವ ನೀವೆಲ್ಲ ನನಗೆ ಸಹಕಾರ ಸಲಹೆ ಕೊಡ್ತಿದ್ರೆ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದರು. ಅದೇ ವರ್ಷ ನಾವು ಕಮಿಟಿ ಮಾಡಿದ್ದೇವೆ, ಅವರನ್ನು ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮ ಅಶೋಕ್ ರೈ ಅಧ್ಯಕ್ಷರಾಯಿತು, ನಾನು ಪ್ರಧಾನ ಕಾರ್ಯದರ್ಶಿ ಆದೆ. ಈಗ ಈ ಬಾರಿ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು ಕೃಷಿ ಮತ್ತು ಕಂಬಳಕ್ಕೆ ಪೂರಕವಾಗಿರುವಂಥದ್ದು. ನಿಮ್ಮ ಒಂದು ಕೃಷಿಯ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಕೃಷಿಗಳನ್ನು ತಾವುಗಳು ಮಾಡ್ತಾ ಇದ್ದೀರಿ? ಕೃಷಿ ಅಂದರೆ ನಾವು ಫಸ್ಟಿಗೆ ಪ್ರಾರಂಭದಲ್ಲಿ ನಮ್ಮಲ್ಲಿ ಗದ್ದೆನೇ ಜಾಸ್ತಿ ಇದ್ದದ್ದು. ಗದ್ದೆ ಈಗಲೂ ಉಂಟು, 4 ಎಕರೆ ಗದ್ದೆ ಶಾಗುಲಿ ಉಂಟು ನಮ್ಮಲ್ಲಿ, ಈಗಲೂ ಮಾಡ್ತೇವೆ. ಈಗ MA4 ಮಾಡಿದೆ, ಭಾಳ ಚೆಂದ ಇದೆ ಪೈರು, ಭಾಳ ಹೊಡೆದು ವಿಶೇಷ ದಪ್ಪ ಬಂದಿದೆ, ಭಾಳ ಚೆಂದ ಇದೆ. ಅದರಲ್ಲಿ ನನಗೆ ಭತ್ತದ ಇದರಲ್ಲಿ ತಾಲೂಕು ಮಟ್ಟದಲ್ಲಿ 11-12ನೇ ಇಸ್ವಿಯಲ್ಲಿ 1911-12ರಲ್ಲಿ ಪ್ರಥಮ ಸ್ಥಾನ ಬಂದಿದೆ ತಾಲೂಕು ಮಟ್ಟದಲ್ಲಿ ಭತ್ತದ ಕೃಷಿಯಲ್ಲಿ. ಆ ನಂತರ ನಾನು ಉಪಬೆಲೆ ಅಂತೇಳಿ ಮಾಡ್ತಿದ್ದೆ. ತರಕಾರಿ ಅಂದರೆ ತೊಂಡೆಕಾಯಿ, ಬದನೆ, ಮೆಣಸು ಇತ್ಯಾದಿ, ಕುಂಬಳಕಾಯಿ, ಇದೆಲ್ಲ ನಮ್ಮ ಜಾಗದಲ್ಲಿ ಸಾಕಾಗದೆ ನಾನು ಹೊರಗಿಂದ ಬೇರೆ ಜಾಗವೆಲ್ಲ ಗೇಣಿಗೆ ತೆಕ್ಕೊಂಡು ಎಲ್ಲ ತರಕಾರಿ ಮಾಡ್ತಿದ್ದೆ. ಇಲ್ಲಿ ಬೆಳ್ಳಿಪಾಡಿ ದೇವಸ್ಥಾನ ಇಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನ, ಆ ಗದ್ದೆಯನ್ನು ಒಂದು 10 ಎಕರೆ ಜಾಗ ನಾನು ಬರೀ ಜಮೀನು ಮತ್ತು ತರಕಾರಿ ಮಾಡಲಿಕ್ಕೆ ಅಂತೇಳಿ ತಗೊಂಡಿದ್ದೆ. ಆವಾಗ ನಮ್ಮ ಕುಂಟಿಯನ ಧರ್ಮಪ್ಪಗೌಡರು ಇದ್ದಾರಲ್ಲ, ತರಕಾರಿ ರಾಜ, ಅವರು ನಾವೆಲ್ಲ ಭಾಳ ಒಂದು ಇಂಟ್ರೆಸ್ಟ್ನಿಂದ ತರಕಾರಿ ಬೆಳೆಸ್ತಿದ್ದೆವು. ಅದರಲ್ಲಿ ನಮಗೆ ಪೂರಕವಾಗಿ ಒಳ್ಳೆಯ ಒಂದು ಸಂಪಾದನೆ ಬಂದಿದೆ. ತರಕಾರಿ ಬೆಳೆಸಿದರಲ್ಲಿ ನಮ್ಮ ಸಾಧಾರಣ ಈ ಭೂಮಿಯ ಒಂದು ಉಪ ಬೆಲೆಯಲ್ಲಿ ನಮಗೆ ಒಳ್ಳೆಯ ಒಂದು ಇನ್ಕಮ್ ಬಂದಿದೆ. ಏನೆಲ್ಲ ಮಾಡಿದರೆ ಆಗ್ಬಹುದು ಅಂತೇಳಿ. ಆ ನಂತರ ನಾವು ಸ್ವಲ್ಪ ಗದ್ದೆ ಕಮ್ಮಿ ಮಾಡಿದ್ದೇವೆ. ಗದ್ದೆ ಯಾಕೆ ಅಂದರೆ ಈ ಹಕ್ಕಿಗೆ ನಮಗೆ ಭಾಳ ರೇಟ್ ಒಂದು ಅಷ್ಟು ಉತ್ತಮ ರೀತಿ ಇಲ್ಲ, ಅಡಿಕೆಗೆ ಒಳ್ಳೆಯ ರೇಟ್ ಇದೆ. ಅದಕ್ಕೆ ಸ್ವಲ್ಪ ಗದ್ದೆ ಕಮ್ಮಿ ಮಾಡಿ ಅಡಿಕೆ ಗಿಡ ನೆಟ್ಟೆವು. ಅಡಿಕೆ ಗಿಡ ನೆಟ್ಟು ಈಗ ಅಡಿಕೆಗೆ ಒಳ್ಳೆಯ ಉತ್ತಮ ರೇಟ್ ಇದೆ. ಆವಾಗ ಅದನ್ನೇ ನಾವು ಒಂದು ನಮ್ಮ ಸ್ವಂತ ಒಳ್ಳೆಯ ಆರ್ಥಿಕ ಬೆಲೆ ಅಂತೇಳಿ ಅದನ್ನೇ ಈಗ ಪ್ರೋತ್ಸಾಹ ಮಾಡಿಕೊಂಡು ಬೆಳೆಸ್ತಾ ಇದ್ದೇವೆ. ಹಾಗೆ ಇನ್ನೂ ನಾನೇನಂದರೆ ಅದರ ಜೊತೆಯಲ್ಲಿ ಇದು ನರ್ಸರಿ ಮಾಡ್ತಾ ಇದ್ದೇನೆ. ನರ್ಸರಿ ಅಂದರೆ ನಾನು ರಬ್ಬರ್ ಮಾಡ್ತಿದ್ದೆ, ಅಡಿಕೆ ಗಿಡ, ತೆಂಗಿನ ಗಿಡ, ಮತ್ತು ಇದು ಫ್ರೂಟ್ಸ್, ಹೂವಿನ ಗಿಡಗಳು ಅದೆಲ್ಲ ಮಾಡ್ತಿದ್ದೆ. ಇವಾಗ ಆಯ್ತಂದರೆ ಈ ಲೇಬರ್ ಸಮಸ್ಯೆಯಿಂದ ನಾವು ಸ್ವಲ್ಪ ಕಂಬಳಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾ ಇದ್ದೇವೆ. ಅದಕ್ಕೆ ವಾರಕ್ಕೆ ಒಂದು 4 ದಿನ ಕಂಬಳದ್ದೇ ಹೋಯಿತು. ಈಗ ಒಂದು ಕಂಬಳಕ್ಕೆ ಹೋಗುವವರೆಗೆ ನಮಗೆ 15 ಜನ ಬೇಕು ಒಂದು ಜೊತೆ ಕೋಣೆಗೆ. 15 ಜನ ಶನಿವಾರ ಆದಿತ್ಯವಾರ ಕಂಬಳ ಆಯಿತು, ಬಂದು 2 ದಿವಸ ಅವರಿಗೆ ರೆಸ್ಟ್ ಆಯಿತು. 2 ದಿವಸ ಕೆಲಸ ಮಾಡೋದು, ವಾಪಸ್ ಶುಕ್ರವಾರ ರಾತ್ರಿ ನೆಕ್ಸ್ಟ್ ಕಂಬಳಕ್ಕೆ ರೆಡಿ ಸಿದ್ಧ ಆಗಬೇಕು ನಾವು. ಆವಾಗ ನಮ್ಮೊಂದು 10 ಜನ ಅದರಲ್ಲೇ ಹೋಯಿತು. ಕೃಷಿಯ ಅದನ್ನು ನೋಡಿಕೊಳ್ಳುವಂಥ ಇದು ಉಂಟಲ್ಲ, ನಮ್ಮ ನರ್ಸರಿಗೆಲ್ಲ ಕೆಲಸ ಮಾಡಬೇಕಾದ್ರೆ ನಮ್ಮ ಮಕ್ಕಳನ್ನು ಸಾಕಿದಾಗೆ ಹಾಗೆ ಜೊತೆಯಲ್ಲಿ ಒಟ್ಟು ಜನ ಬೇಕು. ಹಾಗೆ ಅದನ್ನು ಈಗ ನಾನು ಈ ಫ್ರೂಟ್ಸ್ನ ಗಿಡಗಳನ್ನೆಲ್ಲ ಕಡಿಮೆ ಮಾಡಿದ್ದೇನೆ. ಈಗ ನಮ್ಮಲ್ಲಿ ಇದೇ ಇರೋದು ಅಡಿಕೆ, ತೆಂಗು ಮತ್ತು ಒಳ್ಳೆ ಮೆಣಸು, ಈ 3 ವೆರೈಟಿಯ ನರ್ಸರಿ ಇದೆ. ಮತ್ತು ಅಡಿಕೆ ತೋಟ ಇದೆ. ಮತ್ತು ಉಪಬೆಲೆ ಅಂತೇಳಿ ನಾನು ಈಗ ಬಾಲ ಮಾಡಿದ್ದೆ. ನಾನು ಕಾಡು ಉತ್ಪತ್ತಿಯಾಗಿ 1 ಎಕರೆ ಜಾಗದಲ್ಲಿ ಒಳ್ಳೆಯ ಕಾಡು ಉತ್ಪತ್ತಿಯನ್ನು ಬೆಳೆಸಿದ್ದೇನೆ. ಈ 20 ಎಕರೆ ಜಮೀನಲ್ಲಿ ನಾನೊಂದು 12 ನಮೂನೆಯ ಕೃಷಿ ಉತ್ಪನ್ನವನ್ನು ಮಾಡ್ತಾ ಇದ್ದೇನೆ. ಅದು ಎಲ್ಲರಿಗೆ ಶಾಲೆ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ನೋಡಲಿಕ್ಕೆ, ಅವ್ರು ನಮ್ಮ ಅಭಿಪ್ರಾಯನ ಕೇಳಲಿಕ್ಕೆ, ನಮ್ಮ ಕೃಷಿಯನ್ನು ನೋಡಲಿಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಈಗ ಒಂದಷ್ಟು ಮಂದಿ ಈ ಕೃಷಿ ನಿರ್ವಹಣೆ ಆಗಿರ್ಬೋದು, ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ಇದರಿಂದ ಒಂದಷ್ಟು ಮಂದಿ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನೀವು ಹೇಳ್ತಾ ಇದ್ದೀರಾ ನಮಗೆ ಕೃಷಿಯಲ್ಲಿ ಆಸಕ್ತಿ ಹೆಚ್ಚಿದೆ, ಇನ್ನು ಹೆಚ್ಚು ಜಾಗವನ್ನು ಖರೀದಿಸಿ ನಾವು ಕೃಷಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೇಗೆ ಇದರ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ ಅಂತ? ನಿರ್ವಹಣೆ ಅಂದರೆ ಈ ಕೃಷಿಯಲ್ಲಿ ಏನಂದರೆ ನಾವು ಅದನ್ನು ಮಾಡಿಕೊಂಡು ಹೋಗುವಾಗ ನಾವು ಬರೀ ಒಂದು ಕೃಷಿಯನ್ನು ನಾವು ಮಾಡಬೇಕು, ನಮ್ಮನ್ನು ಕೃಷಿ ಮಾಡುವಂಥ ಪ್ರಯತ್ನಕ್ಕೆ ನಾವು ಹೋಗಬಾರ್ದು. ಯಾಕೆಂದರೆ ಇದು ನನ್ನ
ಅನುಭವ. ನಾನು ಶಾಲೆ ಓದಿದ್ದು ಭಾಳ ಕಡಿಮೆ. ನಾನೊಂದು 5ನೇವರೆಗೆ ಶಾಲೆಗೆ ಹೋಗಿದ್ದೆ. ನನ್ನ ಅಣ್ಣ ತಮ್ಮಂದಿರೆಲ್ಲ ಒಳ್ಳೆ ಕಲ್ತಿದ್ದಾರೆ. ನನ್ನ ಅಣ್ಣ ಡಿಗ್ರಿ ಮಾಡಿದ್ದಾರೆ, ಮತ್ತು ನನ್ನ ತಮ್ಮ ಡಿಗ್ರಿ ಮಾಡಿದ್ದಾನೆ. ಅವರೆಲ್ಲ ಕೆಲಸ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಇನ್ನೊಂದು ತಮ್ಮ SLC ಓದಿದ್ದಾನೆ. ನನ್ನ ಮಕ್ಕಳಿಗೆ ಕಳಿಸಿದ್ದೇನೆ ನಾನು. ಇನ್ನು ನನ್ನ ಮಗ ಒಬ್ಬ ಇಂಜಿನಿಯರ್ ಆಗಿದ್ದಾನೆ, ಮಂಗಳೂರಲ್ಲಿ ಇದ್ದಾರೆ. ಇವರಿಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೇವೆ ನಾವು. ಈ ಕೃಷಿಯ ಇದರಲ್ಲೇ ಸಂಪಾದನೆಯಲ್ಲಿ ಅವರಿಗೂ ವಿದ್ಯೆ ಇರಲಿ, ನಮಗೆ ಪೂರಕವಾಗಿ ಈಗಿನ ವಾತಾವರಣಕ್ಕೆ ಹೊಂದಾಣಿಕೆಯಾಗಿ ಇರಲಿ ಅಂತ ಹೇಳುವ ಒಂದು ಒಳ್ಳೆಯ ಇದನ್ನೆಲ್ಲ ನಮ್ಮ ತಂದೆಯೇ ಹೇಳ್ತಿದ್ರು. ಅವರ ಇದನ್ನು ನಾವು ಸಹ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇವೆ. ಹಾಗೆ ಅದು ನಮ್ಮನ್ನು ಅದು ಸಾಕ್ತಾ ಇದೆ. ಈಗ ನಮ್ಮಲ್ಲಿ ಜಮೀನಿನಲ್ಲಿ ನಾನು ಒಂದು ಅಡಿಕೆ ಗಿಡ ಇದೆ, ನನ್ನ ರಬ್ಬರ್ ಇದೆ, ಒಂದು 2000 ಗಿಡ ರಬ್ಬರ್ ಇದೆ ನನ್ನಲ್ಲಿ. ಈ ಮಳೆಗಾಲದಲ್ಲಿ ಈ ರಬ್ಬರನ್ನು ಸ್ವಲ್ಪ ಇಂಟ್ರೆಸ್ಟ್ ಮಾಡಿದರೆ ನಮ್ಮ ಒಂದು ಮನೆಯ ಖರ್ಚು ರಬ್ಬರಲ್ಲಿ ಹೋಗ್ತಾ ಇದೆ. ಈಗ ನನಗೆ ಇಬ್ಬರು ಕೇರಳದವರು ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ದಿವಸಕ್ಕೊಂದು 50-45-50 ಶೀಟ್ ರಬ್ಬರ್ ಬರ್ತದೆ. ದಿವಸಕ್ಕೊಂದು 20-25 kg ರಬ್ಬರ್ ಬರ್ತದೆ. ಈಗ 150 ರೂಪಾಯಿ ರೇಟ್ ಇದೆ. 148, 50, 150, 152 ರೂಪಾಯಿ ಬರ್ತಾ ಇದೆ KGಗೆ. ಅದು ನನಗೆ ದಿವಸಕ್ಕೆ ಒಂದು 2000-2500 ರೂಪಾಯಿ ಇನ್ಕಮ್ ಅದರಲ್ಲಿ ಬರ್ತಾ ಇದೆ. ಅದೊಂದು ನಮಗೆ, ಯಾಕಂದರೆ ಈ ಉಪಬೆಲೆಯಲ್ಲಿ ನಮ್ಮ ಕೆಲಸದವರಿಗೆ ಸಂಬಳ ಕೊಡುವಂಥ ದುಡ್ಡು ಅದರಲ್ಲಿ ಬರ್ತಾ ಇದೆ. ಮತ್ತು ಅಡಿಕೆ ನಾವು ಅದು ಸ್ಟಾಕ್ ಮಾಡುವಂಥದ್ದು, ಅದರಲ್ಲಿ ಸಹ ಅದು ನಾವು ಒಂದೇ ಸಾರಿ ಇದು ಮಾಡ್ತಾ ಇಲ್ಲ. ಒಂದು 2-3 ಕೊಯ್ಲು ಇಟ್ಕೊಂಡು ಮತ್ತೆ ಮಳೆಗಾಲದಲ್ಲಿ ಮಾರ್ಕೊಂಡು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ಮತ್ತು ಭತ್ತ ಏನಾದರೆ, ಭತ್ತದ್ದೊಂದು ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ತಂದೆಯ ಕಾಲದಿಂದ ಇವತ್ತಿನವರೆಗೆ ನಾನು ಅಂಗಡಿಯಿಂದ 1 kg ಅಕ್ಕಿ ತಂದು ಊಟ ಮಾಡಲಿಲ್ಲ. ನಮ್ಮ ಗದ್ದೆಯಲ್ಲೇ ಮಾಡಿದ ಅಕ್ಕಿಯನ್ನು ಊಟ ಮಾಡಿದ್ದು ಇಷ್ಟವರೆಗೆ. ಸಾಧಾರಣ ಈಗ ನನಗೆ ಒಂದು 65 ವರ್ಷ ಆಯಿತು. ಈ 65 ವರ್ಷದಲ್ಲಿ ನಾನು ಅಂಗಡಿಯಿಂದ 1 kg ಅಕ್ಕಿ ತಂದು ಊಟ ಮಾಡಲಿಲ್ಲ. ನಮ್ಮ ಗದ್ದೆಯಲ್ಲೇ ಬೆಳೆಸಿದ ಅಕ್ಕಿಯನ್ನೇ ನಾವು ಊಟ ಮಾಡಿದ್ದು. ಈಗಲೂ ಉಂಟು, ಹಳೆ ಅಕ್ಕಿ ಉಂಟು. ನನ್ನಲ್ಲಿ ಒಂದು 2 ಗೋಣಿ ಅಕ್ಕಿ ಇರಬೇಕು. ಈಗಲೂ ಹಳೆ ಅಕ್ಕಿ ಉಂಟು. ಕಳೆದ ವರ್ಷದ್ದು ಜಮೀನಿನ ಅಕ್ಕಿ ಈಗಲೂ ಉಂಟು, ಹಳೆ ಅಕ್ಕಿ. ಈಗ ಕೊಯ್ಲಾಯಿತು. ಈಗ ಇಲ್ಲೊಂದು ಮುಡಿ ಗದ್ದೆ ಉಂಟು, ಅದು ಬೈಹುಳ್ಳು, ಅದು ಕೊಯ್ದಿದ್ದೇವೆ. ಇನ್ನೂ ಆಯಿತು. ಈಗ ಮಳೆ ಅಂತೇಳಿ ನಾನು ಈ ವಾರದಲ್ಲಿ ಕೊಯ್ಬೇಕಿತ್ತು. ಅದು ಮಳೆ ಸ್ವಲ್ಪ ಬಂದರೆ ನಮಗೆ ಬೈಹುಳಿನ ಅವಶ್ಯಕತೆ ಇದೆ. ಯಾಕೆಂದರೆ ಕೋಣಗಳಿರುವಾಗ ಬೈಹುಳಿನ ಅವಶ್ಯಕತೆ ಜಾಸ್ತಿ ಇದೆ. ಅದಕ್ಕೆ ಮಳೆ ಬಂದರೆ ಅದು ಬೈಹುಳು ಹಾಳಾಗ್ತದೆ. ಅದು ಸ್ವಲ್ಪ ಬಿಸಿಲಿನ ಟೈಮಲ್ಲಿ ನಾವು ಕೊಯ್ದರೆ ಭತ್ತ ಸಹ ಒಣಗ್ತದೆ, ಮತ್ತು ಇದು ಬೈಹುಳು ಒಳ್ಳೆ ಫ್ರೆಶ್ ಆಗಿ ಸಿಗ್ತದೆ. ಹಾಗೆ ಈಗ ನಾನು ಈ ಲೇಬರಿನ ಬಗ್ಗೆ ನೀವು ಕೇಳಿದ್ದೀರ. ಲೇಬರ್ನ ಬಗ್ಗೆ ನಾನು ಈಗ ಏನಂತ ಹೇಳಿದರೆ, ಈಗ ನಮ್ಮ ಯಂತ್ರ ಉಪಕರಣದ ಬಗ್ಗೆ ಅದನ್ನು ನಾನು ಮಾಡ್ತಾ ಇದ್ದೇನೆ. ಹೇಗೆ ಅಂದರೆ, ನಾವು ಈಗ ಚಾಪೆ ನೇಜಿ ಅಂತೇಳಿ ಹಾಕೋದು ಮನೆಯಲ್ಲಿ ಅಂಗಳದಲ್ಲಿ. ಅದೊಂದು ನನ್ನಲ್ಲಿ ಒಂದು 400 ಟ್ರೇ ಇದೆ, ಪ್ಲಾಸ್ಟಿಕ್ ಟ್ರೇ. ಅದು ಮೆಷಿನ್ನ ಹಚ್ಚಿ 2 ಫೀಟ್ ಉದ್ದ ಇದೆ, 9 ಇಂಚ್ ಅಗಲ ಇದೆ. ಅದು ಆ ಮಿಷಿನ್ನ ಟ್ರೇ ಇರುವುದಷ್ಟೇ, ಅದು ಮಿಷಿನ್ ಹಚ್ಚಿ ಇರುವುದಷ್ಟೇ ದೊಡ್ಡದು. ಅಂಥದ್ದರಲ್ಲಿ ನಮಗೆ ಈಗ ನನಗೆ 4 ಎಕರೆ ಗದ್ದೆಗೆ ನೇಜಿ ಹಾಕಬೇಕಾದ್ರೆ 400 ಟ್ರೇ ಬೇಕು. 400 ಅಂದರೆ ಒಂದು 60-65 kg ಬೀಜದ್ದು ಇದು ನೇಜಿ ಬೇಕಾಗ್ತದೆ. ಅದು ನಾವು ಮನೆ ಅಂಗಳದಲ್ಲೇ ಮಾಡೋದು. ಇಂಥ ಇಂಟರ್ಲಾಕಲ್ಲಿ ಅದಕ್ಕೆ ಮಣ್ಣು ಸ್ವಲ್ಪ ಮಿಶ್ರಣ ಮಾಡಿ, ಸೋಸಿ ಮಿಶ್ರಣ ಮಾಡಿ, ಅದನ್ನು ಬೀಜ ನೆನೆಸಿ, ನೀರಲ್ಲಿ ಹಾಕಿ ನೆನೆಸಿ ಮೊಳಕೆ ಬಂದು ಅದರಲ್ಲಿ ಹಾಕೋದು. ಟ್ರೇ ರೆಡಿ ಮಾಡುವಂಥದ್ದು ನಾವೇ ಮಾಡೋದು. ನಮ್ಮ ಜೌಂಡ್ರು ಇವರೇ ಕೆಲಸ, ನಾವೆಲ್ಲ ಒಟ್ಟುಕೊಡು ಮಾಡೋದು. ಅದು ಮಾಡಿ 20ರಿಂದ 25 ದಿವಸದೊಳಗೆ ಅದು ಇದನ್ನು ಗದ್ದೆಯನ್ನು ಇದು ಮಾಡಬೇಕು, ಉಳುಮೆ ಮಾಡಿ ಅದನ್ನು ಸಿದ್ಧಪಡಿಸಬೇಕು. ಆ ನಂತರ ಅದನ್ನು ನಾಟಿ ಮಾಡೋದು ಮೆಷಿನಲ್ಲಿ. ಅದು ಧರ್ಮಸ್ಥಳೋಜನವರ ಇದಿದೆ, ಯಂತ್ರ ಉಪಕರಣ ಇದೆ. ಅದರಲ್ಲಿ ಅವರಿಗೆ ಸ್ವಲ್ಪ ನಮಗೆ ಸಬ್ಸಿಡಿ ಇದೆ. ನಮ್ಮ ಸ್ವಂತ ಓನ್ ಇವ್ರದ್ದು, ಅವರಿಂದ ಅವರು ಧರ್ಮಸ್ಥಳ ಯೋಜನೆ ಅವರದ್ದು ನಮಗೆ ಸಬ್ಸಿಡಿ ಇದೆ. ಒಂದು 25 ಅದು ಸಾಧಾರಣ ಗಂಟೆಗೆ ನಮ್ಮ ಪ್ರೈವೇಟು ಮತ್ತು ಅವರಿಗೆ ಒಂದು 200-300 ರೂಪಾಯಿ ಕನ್ಸೆಷನ್ ಇದೆ, ನಮಗೆ ಕಡಿಮೆ ಇದೆ. ನಾನು ಅವರೊಂದಲೇ ಮಾಡಿಸೋದು, ನಮ್ಮ ಧರ್ಮಸ್ಥಳ ಯೋಜನೆ ಅವರೊಂದಲೇ ಮಾಡಿಸೋದು. ಉಳುಮೆಯಿಂದ ಕಟಾವವರೆಗೆ ಎಲ್ಲ ಸ್ವಲ್ಪ ಮಿಷಿನೇ ಈಗ ಎಲ್ಲ ಅದರಲ್ಲೇ. ಈಗ ನೋಡಿ, ನಾನು ಈ 4 ಎಕರೆ ಜಮೀನು ನಾವು ಲೇಬರಲ್ಲಿ ಮಾಡೋದಾದರೆ ನನಗೆ ಒಂದು 15 ದಿವಸ ಬೇಕಾಗ್ತದೆ. ಒಂದು 10-12 ಜನ ನೇಜಿ ತೆಗೆದು ಅದನ್ನು ನಾಟಿ ಮಾಡಿ ವಾಪಸ್ಸು ಇದು ಮಾಡಬೇಕಾದ್ರೆ ಒಂದು 10ರಿಂದ 12 ಜನ, ಸಾಮಾನ್ಯ ಒಂದು 10-12 ದಿನ ಬೇಕೇ ಬೇಕು. ಇಷ್ಟು ಗದ್ದೆ ಪೂರ್ತಿ ನೇಜಿ ತೆಗೆದು ನಾಟಿ ಮಾಡಬೇಕಾದ್ರೆ. ಈಗ ಅದೇನಿಲ್ಲ ಸಮಸ್ಯೆ. ಈಗ ಬೆಳಿಗ್ಗೆ ಮಿಷಿನ್ ಬಂದರೆ ನೇಜಿ 20-25 ನೇಜಿ ರೆಡಿ ಆಯಿತು. ಮಿಷಿನ್ ಬೆಳಿಗ್ಗೆ ತಂದರೆ ಸಾಯಂಕಾಲ 6 ಗಂಟೆಯಾಗ ಈ 4 ಎಕರೆ ಗದ್ದೆ ನೆಟ್ಟಾಯಿತು. ಒಂದೇ ದಿವಸದಲ್ಲಿ ನೆಟ್ಟಾಯಿತು. ನೆಟ್ಟು ಮತ್ತು ಅದಕ್ಕೆ ಸ್ವಲ್ಪ ಕಷ್ಟ ಇದೆ. ಅಂದರೆ ಅದು ಒಂದು ಸ್ವಲ್ಪ ನೇಜಿ ಜೀವ ಬಂದು ಮೇಲೆ ಬರುವವರೆಗೆ ಒಂದು ನೀರಿನ ಅಂಶ ಸ್ವಲ್ಪ ಲೆವೆಲಿಂಗ್ ಮಾಡಿ ಇದು ಮಾಡಬೇಕು. ಸ್ವಲ್ಪ ನಮ್ಮ ಅದನ್ನು ನೋಡ್ಕೊಳ್ಬೇಕು.
ನೋಡ್ಕೊಳ್ಬೇಕು. ಯಾಕಂದರೆ ಮಳೆ ಜಾಸ್ತಿ ಇದ್ದರೆ ಅದು ಸ್ವಲ್ಪ ಇದು ಆಗ್ತದೆ, ನೀರನ್ನ ಮುಳುಗಿದರೆ ಅದು ಈ ಮೆಷಿನು ಮೇಲಲ್ಲಿ ಇಡ್ತಾ ಇದೆ, ಅದು ಒಳಗೆ ಹೊಡೋದಿಲ್ಲ. ಆದರೆ ಫುಲ್ಲು ನೀರು ಕಟ್ಟಿದರೆ ಅದು ಮೇಲಕ್ಕೆ ಬರ್ತದೆ. ಅದಕ್ಕೆ ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗ್ತದೆ. ಅದೇ ಸಮಸ್ಯೆ. ಅದು 8 ದಿವಸ ನಾವು ನೋಡಿಕೊಂಡ್ರೆ ಸಮಸ್ಯೆನೇ ಇಲ್ಲ. ಈಗ ಇಲ್ಲಿ ಕೊಯ್ದಾಯ್ತು, ಇಲ್ಲದ್ರೆ ನಮ್ಮ ಗದ್ದೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟರ್ ಇದೆ, ಅಲ್ಲಿ ಭಾಳ ಚೆಂದ ಇದೆ. ನೀವು ನೋಡುವಂಥದ್ದು ಇದೆ, ಪೈರು ಅಷ್ಟು ಚೆಂದ ಇದೆ. ಓಕೆ. ಈಗ ಕೃಷಿಗೆ ನೀವು ಹೆಚ್ಚಾಗಿ ಈಗ ಒಂದಷ್ಟು ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಇದನ್ನೇ ಹೇಗೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತೀವಿ? ಅದು ಈಗ ಕೃಷಿ ಅಂದರೆ ಈಗ ನಮ್ಮ ಸುಳ್ಯಗಡೆ ಎಲೆ ಚುಕ್ಕಿ ರೋಗ ಬರ್ತದೆ, ಮತ್ತು ಅದರದ್ದು ಸಮಸ್ಯೆ ಭಾಳ ಇದು ಉಂಟು ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನನ್ನ ಅನುಭವದಲ್ಲಿ ನನ್ನಲ್ಲಿ ಈಗ ಆಲ್ರೆಡಿ ಒಂದು 6-7 ಸಾವಿರ ಗಿಡ ಅಡಿಕೆ ಗಿಡ ಇದೆ. ಈ ನಮ್ಮ ಗಿಡವನ್ನು ನೀವು ಬೇಕಾದರೆ ಈಗ ಸಮೀಕ್ಷೆ ಮಾಡಬಹುದು. ನನ್ನಲ್ಲಿ ಈ 8,000 ಗಿಡದಲ್ಲಿ ಒಂದು ಎಳೆ ಚುಕ್ಕಿ ಬಂದದ್ದು, ಅಲ್ಲದಿದ್ದರೆ ಒಂದು ಹಳದಿ ಆದಂಥ ಅಡಿಕೆ ಗಿಡ ನನ್ನಲ್ಲಿ ಇಲ್ಲ. ಯಾಕೆ ಇಲ್ಲ ಅಂತೇಳಿ ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ ನಿಮಗಿದು ನೇರವಾಗಿ ಕೊಡುವಂಥ ಒಂದು ಒಳ್ಳೆಯ ಉದಾಹರಣೆ ಇದು. ನಾನು ಈ 800 ಗಿಡಕ್ಕೂ ನಮ್ಮ ಹಟ್ಟಿ ಗೊಬ್ಬರವನ್ನು ಒಂದು ಅಡಿಕೆ ಮರಕ್ಕೆ 15 kg 20 kg ನಮ್ಮ ಹಟ್ಟಿ ಗೊಬ್ಬರವನ್ನು ಹಾಕ್ತೇನೆ. ವರ್ಷಂಪ್ರತಿ ಹಾಕ್ತೇನೆ, ಪ್ರತಿಯೊಂದು ಕಂಗಿಗೆ ಹಾಕ್ತೇನೆ ನಾನು, ವರ್ಷಂಪ್ರತಿ ಹಾಕ್ತೇನೆ ಹಟ್ಟಿ ಗೊಬ್ಬರ. ಆ ನಂತರ ನಾನು ಸುಣ್ಣ ಅಂದರೆ ಸಾಮಾನ್ಯ ಒಂದು ಅಡಿಕೆ ಮರಕ್ಕೆ ಒಂದು 250 ಗ್ರಾಮ್ಸಿಂದ 300 ಗ್ರಾಮ್ಸ್ನಷ್ಟು ಸುಣ್ಣ ಹಾಕ್ತೇನೆ. ಹಾಕಿ ಮತ್ತು ನಾನು ಈ ನಮಗೆ ಸ್ವಲ್ಪ ಗುಡ್ಡದೆಲ್ಲ ಇದುಂಟು, ಅದರಲ್ಲಿ ಸುಡು ಮಣ್ಣು ಅಂತ ಹೇಳ್ತಾರೆ ನೋಡಿ, ಅದು ಸುಂಟನ್ನು ರೆಡಿ ಮಾಡ್ತಾ ಇದ್ದೇನೆ ಮಿಷಿನಲ್ಲಿ. ನಮ್ಮ JCBಯಲ್ಲಿ ತಂದು ವೇಸ್ಟ್ ಜಾಗ ಗುಡ್ಡ ಇದೆಯಲ್ಲ ಅದನ್ನು ಎಳ್ಕೊಂಡು ಅದರಲ್ಲಿ ಗದ್ದೆಯಲ್ಲಿ ಹಾಕಿ ಸುಡು ಮಣ್ಣು ಮಾಡೋದು. ಅದನ್ನು ಒಂದು ಅಡಿಕೆ ಮರಕ್ಕೆ ಕಡಿಮೆ ಅಂದರೆ 2 ಸೇರು 3 ಸೇರಿನಷ್ಟು 3 kg ಅಷ್ಟು ಸೇರು ಅಂದರೆ ಇಲ್ಲ, ಈಗ ಇರಲಿಕ್ಕಿಲ್ಲ, kg ಅಷ್ಟು ಆಗ್ತಾ ಇದೆ ನಾನು. ಮತ್ತೆ ಅಡಿಕೆ ಮರವನ್ನು ನೋಡಿಕೊಂಡು ನಾನು ಅದಕ್ಕೆ ಯಾವ ರೀತಿಯಲ್ಲೇ ರಾಸಾಯನಿಕ ಗೊಬ್ಬರ ಬೇಕು ಅದನ್ನು ಬೇಕಾದರೆ ಉಪಯೋಗ ಮಾಡ್ತಾರೆ, ಬೇಡದಿದ್ರೆ ಹಾಕೋದಿಲ್ಲ. ನಾನು ನಮ್ಮ ಇಷ್ಟು ಜಾಗಕ್ಕೆ ಗದ್ದೆಗಿರಲಿ, ಅಡಿಕೆ ತೋಟ ಇದು ತೆಂಗಿನ ಮರ ಇದೆ, ನಾನು 1,000 ತೆಂಗಿನ ಮರ ಇದೆ ನನ್ನಲ್ಲಿ. ಈ ತೆಂಗಿನ ಮರಕ್ಕೆ ರಾಸಾಯನಿಕ ಗೊಬ್ಬರ ಅಂದರೆ ಅಗತ್ಯ ಇದ್ದರೆ ಮಾತ್ರ ಹಾಕುವುದು ಹೊರತು ಅದು ಅದ್ರ ಬೇಕಾದಷ್ಟು ಇಳುವರಿ ಬರಲಿ ಅಂತೇಳಿ ನಾನು ಆಗ್ತಾ ಇಲ್ಲ. ನನಗೆ ಕೊಳೆ ರೋಗ ಕಡಿಮೆ, ಆ ಒಳೆ ಚುಕ್ಕಿ ನಾನು ಈ ಪೇಪರಲ್ಲಿ ಓದ್ದೇನೆ ಸುಳ್ಳೆಗಡೆ ಎಲ್ಲ ಹೋಯ್ತು ಅಂತೇಳಿ ನನ್ನಲ್ಲಿ ಒಂದು ಅಡಿಕೆ ಮರ ಹಳದಿಯಾಗಿ ಎಲೆ ಚುಕ್ಕಿಯಾಗಿ ಸತ್ತದ್ದು ನನ್ನಲ್ಲಿ ಇಲ್ಲ. ನೋಡಿ, ಈಗ ನೀವು ನೋಡ್ತಾ ಇರಿ, ನನ್ನ ಇಲ್ಲಿಂದ ಅಲ್ಲಿವರೆಗೆ ಇದೆ ಒಂದು 20 ಎಕರೆ ಜಮೀನಲ್ಲಿ 8,000 ಅಡಿಕೆ ಗಿಡ ಇದೆ ನನ್ನಲ್ಲಿ. ಆಗಲಿಲ್ಲ ನೋಡಿ, ಅದು 2 ವರ್ಷ ಆದ ಗಿಡ, ಅದು ಸೈಗನ ಅಂತೇಳಿ. ಅದು ನೋಡಿ, ಅವರು ಎಲ್ಲರೂ ಹೇಳ್ತಾರೆ ಕೆಂಪಾಗ್ತದೆ ಅಂತೇಳಿ. ಕೆಲವು ಜನ ನನ್ನಲ್ಲಿ ಪ್ರಶ್ನೆ ಕೇಳಿಕೆ ಬರ್ತಾ ಇದ್ದಾರೆ. ಇನ್ನೊಬ್ಬರು ಅಲ್ಲಿ ನಮ್ಮ ಈ BC ರೋಡ್ನ ಹತ್ರ ಒಬ್ಬರು ಬ್ಯಾಂಕಿನ ಒಂದು ಯಂಗ್ಸು ನನ್ನಿಂದ 1,000 ಅಡಿಕೆ ಗಿಡ ಕೊಂಡೋಗಿದ್ರು. ಅವರು ಪಾಪ ಮುಂಚೆ ನೆಟ್ಟಿದ್ರಂತೆ, ಅದು ನೆಟ್ಟು ಹೀಗೆ ಆಯ್ತು ಮರ್ರೆ ಅಂತ ಹೇಳಿದರು. ನಾನು ಅದಕ್ಕೆ ಹೇಳಿದೆ, ನೀವು ಹಟ್ಟಿ ಗೊಬ್ಬರ ಹಾಕಿ ಅದು ಸಿಕ್ಕದಿದ್ದರೆ ಇದು ನಮ್ಮ ಕೈಬೇವು ಹಿಂಡಿ ಮತ್ತು ಇದು ಇನ್ನೊಂದು ಸಿಗ್ತದೆ ಅರಳಿಂಡಿ ಅಂತೇಳಿ, ಇದು 2ನೇ ಉಪಯೋಗ ಮಾಡಿ. ಅದರಲ್ಲಿ ಬೇರೆ ಇದು ಮಣ್ಣಿನ ಅಂಶವನ್ನು ಕೊಳ್ಳುವಂಥ ಅಂಶವೂ ಇಲ್ಲ. ಅದು ಒಳ್ಳೆಯ ಒಂದು ಹಟ್ಟಿ ಗೊಬ್ಬರದಾಗಿ ಒಂದು ಒಳ್ಳೆಯ ಗೊಬ್ಬರ, ಅದು ಹಾಕಿ ಅಂತ ಹೇಳಿದೆ. ಅವರು ಈಗ ನಿನ್ನೆ ಫೋನ್ ಮಾಡಿದ್ರು ಅವರು, ನಿಮ್ಮ ಡೈರೆಕ್ಷನ್ ಆಗಿ ನಾನು ಸಾಕಿದ್ದೇನೆ ಮರ, ಭಾಳ ಚಂದ ಉಂಟು. ಈಗ 2 ವರ್ಷ 2 ತಿಂಗಳಾಯಿತು, ಒಂದು 15 ಅಡಿಕೆ ಮರದಲ್ಲಿ ಸಿಂಗಾರ ಬಂದಿದೆ ಅಂತೇಳಿ ಹೇಳ್ತಾರೆ. ನಾನೇ ಕೊಟ್ಟ ಅಡಿಕೆ ಗಿಡ. ಅವರು ಅಷ್ಟು ಬ್ಯಾಂಕಿನ ಮ್ಯಾನೇಜರ್ ಅವರು ಅಷ್ಟು 800 ಗಿಡ ನೆಟ್ಟು ಸಾಕಿದ್ದಾರೆ. ಹೇಳಿದ್ದಾರೆ, ನಿಮ್ಮ ಮಾಹಿತಿಯಲ್ಲಿ ಸಾಕಿದ್ದೇನೆ, ಒಂದ್ಸಾರಿ ಬನ್ನಿ ಅಂತೇಳಿ, ಎಷ್ಟು ತೋರ ಇದೆ, ಇನ್ನೇನು ಮಾಡಬೇಕು ಅಂತ ಕೇಳಿದರು. ನಾನು ಅದಕ್ಕೆ ಹೇಳಿದೆ, ನೀವು ರಾಸಾಯನಿಕ ಗೊಬ್ಬರ ಒಂದು ಬಗ್ಗೆ ಕೊಡಲಿಕ್ಕೆ ಹೋಗಬೇಡಿ. ಇನ್ನೊಂದು ಕೈಬೇವು ಚಕ್ಕೆ ಹಿಂಡಿ ಅಂತೇಳಿ ಬರ್ತದೆ, ಅದು ದನಗಳಿಗೆ ಕೊಡ್ತೇವೆ ನೋಡಿ, ನೆಲಗಡಲೆ ಹಿಂಡಿ ಅಂತೇಳಿ, ಆ ಥರದ್ದೊಂದು ಚಕ್ಕೆ ಬರ್ತದೆ. ಅದು 40 kgಗೆ 1,350-400 ರೂಪಾಯಿನ ಇರಬೇಕು ಗೂಡಿಗೆ. ಅದಕ್ಕೆ ಅದು ಒಳ್ಳೆ ಗೊಬ್ಬರ. ಅದು ನಾವು ಈ ಟೈಮಲ್ಲಿ ಹಾಕಿದರೆ ನಾವು ಅದೊಂದು 6 ತಿಂಗಳು ಅದರ ಅಂಶ ಸಿಗ್ತಾ ಇರ್ತದೆ. 6 ತಿಂಗಳು ಅದು ಅಂದರೆ ಕರಗುವುದು ಭಾಳ ನಿಧಾನ. ಅದು ನೀರಿನ ಅಂಶ ಜಾಸ್ತಿ ಬೇಕು, ಅದು ಚಕ್ಕೆ ಅದು ಇದಾಗಿ ನೀರಿನ ಅಂಶ ಜಾಸ್ತಿಯಾಗಿ ಆನಂತರ ಅದು ಇದಾಗಿ ಜಿಗುಟ್ಟು ಇದಾಗಿ ಆನಂತರ ಬರೋದು. ಅದಕ್ಕೊಂದು ಐಡಿಯಾ ಹೇಳಿದ್ದೇನೆ ಅವರಲ್ಲಿ. ಅದು ನೀರಿನ ಅಂಶ ಕಮ್ಮಿ ಇದ್ದು ನಿಮಗೆ ಅದು ಪಕ್ಕ ಕರಗದಿದ್ದರೆ ಅದಕ್ಕೆ ಸಾಧಾರಣ ಒಂದು 100 ml ಅಷ್ಟು ಯೂರಿಯಾ ಹಾಕಿ ಅಂತೇಳಿ, ಇಲ್ಲದಿದ್ದರೆ ಮನೆಯೊಳಗೆ ನೀರು ಹಾಕಿ ಒಂದು ಬಚ್ಚಲು ಕೊಟ್ಟಿಗೆಯಲ್ಲಿ ಅದನ್ನು ಓಪನ್ ಮಾಡಿ ಅದಕ್ಕೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಯೂರಿಯಾ ಹಾಕಿದರೆ ಅದು 2 ದಿವಸದಲ್ಲಿ ಅದು ಬಿಚ್ಚಿ ಬಿಡ್ತದೆ. ಬಿಚ್ಚಿ ಬಿಡ್ತದೆ.
ಒಂದಷ್ಟು ಕೃಷಿಯಲ್ಲಿ ಈ ಥರದ ಸಾಧನೆಗಳನ್ನು ಇಟ್ಟುಕೊಂಡಿದ್ದೀರಾ. ಈ ಕೃಷಿ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ತೀರಿ. ಕಂಬಳ ಬಂದಾಗ ಅದರಲ್ಲಿ ನೀವು ನಿರಂತರವಾಗಿ ಬ್ಯುಸಿ ಆಗಿರ್ತೀರಾ. ಈ ಎಲ್ಲ ಇದರ ಹಿಂದೆ ನಿಮ್ಮ ಮನೆಯವರ ಸಹಕಾರ ಯಾವ ರೀತಿಯಾಗಿದೆ? ಮನೆಯವರಂದರೆ ಪಾಪ ಅವರಿಗೆ ಕಷ್ಟ ಆಗ್ತದೆ. ಹೆಂಗಸರಿಗೆ ನಮ್ಮ ಮಿಕ್ಸಸ್ ಇದ್ದಾಳೆ, ಮತ್ತು ನನ್ನ ಸೊಸೆ ಅವಳು, ನನ್ನ ಮಗ ಅವನು ಇಂಜಿನಿಯರಿಂಗ್ ಮಂಗಳೂರಲ್ಲಿ ಮನೆ ಮಾಡಿದ್ದಾನೆ. ಅವನು ವಾರಕ್ಕೊಂದು ಸಾರಿ ಬರ್ತಾನೆ, ಕಷ್ಟ ಆಗ್ತದೆ ಅವರಿಗೆ. ಆದರೂ ನಮ್ಮ ಇವರೆಲ್ಲ ಸೇರಿಕೊಡ್ತಾರೆ. ಇನ್ನೊಂದು ನನ್ನ ಮಗ ಇದ್ದಾನೆ, ಅವನು ಈಗ ನನ್ನೊಟ್ಟಿಗೆ ಕೃಷಿಯ ಇದರಲ್ಲಿ ಅವಲಂಬಿಸಿಕೊಂಡು ಇದ್ದಾನೆ. ಹಾಗೆ ನಾವೇ ಸೇರಿಕೊಂಡು ಜನ ಜಾಸ್ತಿ ಇದ್ದರೆ ಸ್ವಲ್ಪ ಅವರಿಗೆ ಹೆಂಗಸರಿಗೆ ಪ್ರೋತ್ಸಾಹ ಮಾಡ್ತೇವೆ. ಊಟ ಇದೆ ನಮ್ಮ ಕೆಲಸವರಿಗೆಲ್ಲ ನಾವೇ ಅಡಿಗೆ ಮಾಡಿ, ಊಟ ಕಾಫಿ ಎಲ್ಲ ನಾವೇ ಮನೆಯಲ್ಲೇ ರೆಡಿ ಮಾಡಿ ಕೊಡುವಂಥದ್ದು, ಹೋಟ್ಲಿಂದ ಏನು ತಂದು ಕೊಡುವುದಿಲ್ಲ. ಹಾಗೆ ಹೆಂಗಸರಿಗೆ ಕಷ್ಟ ಆಗ್ತದೆ. ಇಷ್ಟು ಜನನ ಇಟ್ಕೊಂಡು ಅವರು ಒಂದೊಂದು ಸಾರಿ ಬೈತಾರೆ, ಇಷ್ಟು ಜನ ಇಟ್ಕೊಂಡು ಅವರಿಗೆ ಬೇಯಿಸಬೇಕು, ಅವರಿಗೆ ಹಾಕಬೇಕು, ಹೇಗೆ ನಿರ್ವಹಣೆ ಮಾಡೋದು ಅಂತೆಲ್ಲ ಹೇಳ್ತಾರೆ. ಆದರೆ ನಾವು ಹೊಂದಾಣಿಕೆ ಮಾಡಿಕೊಳ್ತೇವೆ. ನಾವು ಕೆಲಸದವರನ್ನೊಬ್ಬರನ್ನು ಅದಕ್ಕೆ ಸೇರಿ ಏನಾದರೂ ಇದು ಮಾಡಿ ಮಾರೆ ಅಂತೇಳಿ ಹೇಳ್ತೇವೆ. ಅವರು ಸ್ವಲ್ಪ ಸೇರಿಕೊಂಡು ಇದು ಮಾಡ್ತಾರೆ. ಯಾಕೆಂದರೆ ನಾವು ಸೋಮಾರಿತನವಾಗಿ ಮಾಡಿದರೆ ಕೃಷಿಯಲ್ಲಿ ಬದುಕಲಿಕ್ಕೆ ಕಷ್ಟ. ಮತ್ತು ಇನ್ನೊಂದು ಅನುಭವ ನನ್ನದು, ನಾನು ಯಾಕಂದರೆ ಭಾಳ ಸಣ್ಣಿನಿಂದಲೇ ಈ ಕೃಷಿಯಲ್ಲಿ ಭಾಳ ಒಂದು ಕಷ್ಟಪಟ್ಟು ಅದರಲ್ಲಿ ದುಡ್ಡು ಮಾಡಿ ಅದನ್ನು ಹೇಗೆ ಮಾಡಿದರೆ ಹೇಗೆ ಆಗ್ಬೋದು ಅನ್ನೋ ಒಂದು ಇದರ ಬಗ್ಗೆ ನನಗೆ ಫುಲ್ಲು ನನ್ನ ಅನುಭವನೂ ನಿಮಗೆ ಹೇಳ್ತಾ ಇದ್ದೇನೆ. ಅದರಲ್ಲಿ ಕೃಷಿ ಇನ್ನೊಂದು ಜನರುಗಳಿದ್ದಾರೆ, 1 ಸಾವಿರ 2 ಸಾವಿರ ಗಿಡ ನೆಡೋದು, ಸಾಯಂಕಾಲ ಹಂಗೆ ಹಾಕೊಡೋದು, ಪೇಟೆ ಬದಿಗೆ ಹೋಗೋದು, ಅವರು 10 ಗಂಟೆಗೆ ಬರೋದು, ಮತ್ತು ಕೆಲಸವರಲ್ಲಿ ಇರೋದು. ಈಗ ಗೊಬ್ಬರ ಹಾಕಿದ್ದೇವೆ, ಈಟ್ ಹಾಕಿದ್ದೇವೆ, ನೀರು ಬಿಟ್ಟಿದ್ದೇವೆ. ಈ ಥರ ಕೃಷಿಯನ್ನು ಮಾಡಿದರೆ ಅದು ಖಂಡಿತ ಅದನ್ನು ಸಾಕಲಿಕ್ಕೆ ನಮ್ಮನ್ನು ಅದು ಸಾಕುವುದಿಲ್ಲ. ಅದನ್ನು ನಾವು ಸಾಕಬೇಕು ಹೊರತು ಅದು ನಮ್ಮನ್ನು ಸಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಹಾಕಿದ್ದನ್ನೆಲ್ಲ ಅವರು ಕೆಲಸ ಅವ್ರು ಕೊಡಲಿಕ್ಕಾಯ್ತು. ನಾವೇನು ಅದರಲ್ಲಿ ಪಡುವಂಥದ್ದು ಹೇಳ್ತಾರೆ. ನಮ್ಮವರು ತುಂಬ ಜನ ಹೇಳ್ತಾರೆ, ದಾಯ್ತು ಮರ ಕೆಲಸಗಳಿಗೆ 800-700 ರೂಪಾಯಿ ಕೊರಡು ಒಣಸು ಕಾಪಿ ಕೊರದ್ದು, ಈ ಬಜ್ಜೆಗೆ 400 ರೂಪಾಯಿ ತಿಕ್ಕೊಂಡು ಅಕ್ಕಲಿಗೆ ಕೊರ್ರೆ ಅಣ್ಣ ನಂಗೆ ದಾಯ್ತು ತಿಕ್ಕೊಂಡು ಅಂತ ಹೇಳ್ತಾರೆ. ಅದು ಸುಳ್ಳು ಮಾತು. ನನ್ನ ಅನುಭವದಲ್ಲಿ ಅಡಿಕೆಗೆ ಕೆಜಿಗೆ ಅವರೇಜ್ 350ರಿಂದ 400 ರೂಪಾಯಿ ಒಳಗೆ ಅಡಿಕೆಗೆ ರೇಟ್ ಬಂದರೆ 1000 ಅಡಿಕೆ ಗಿಡ ಇದ್ದರೆ ಗಂಡ ಹೆಂಡತಿ 2 ಮಕ್ಕಳಿಗೆ ಆರಾಮವಾಗಿ ಜೀವನ ಮಾಡ್ಬೋದು. ನಾನು ಮಾಡಿ ತೋರಿಸ್ತೇನೆ. ಇನ್ನೊಬ್ಬರು ನನ್ನಲ್ಲಿ ವಾದ ಮಾಡಲಿಕ್ಕೆ ಬಂದರೆ ನಾನು ಮಾಡಿ ತೋರಿಸ್ತೇನೆ. ಅದರಲ್ಲಿ ಎಷ್ಟು ಇನ್ಕಮ್ ಬರ್ತದೆ, ಎಷ್ಟು ಲಾಭ ಇರುತ್ತದೆ. ಇನ್ನೊಂದು ಏನು ಅಂತ ಹೇಳಿದರೆ, ನೀವು ಟೈಮ್ ಇದ್ದರೆ ನಾನು ತೋರಿಸ್ತೇನೆ ನನ್ನ ಕೃಷಿಯನ್ನು, ನಾನು ಮಾಡಿದ ಸಾಧನೆಯ ಒಂದು ಕೃಷಿಯನ್ನು ತೋರಿಸ್ತೇನೆ ನಿಮಗೆ. ನಾನೊಂದು ತೋಟದ ಸುತ್ತ ಬದಿಯಲ್ಲಿ ನಾವು ಕೇರಳದಿಂದ ಒಂದು ಇದು ಸಾಗುವಾನಿ ಮರ ಗಿಡ ತಂದಿದ್ದೇನೆ. ಶಂಪು ಅವರು ಇಷ್ಟದೊಂದು ಶಂಪು ಬೇರು ಕೊಟ್ಟದ್ದು ನನಗೆ. ಅದನ್ನು ನಾನು ತೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿ ಅದನ್ನು ನೆಟ್ಟಿದ್ದೇನೆ. 500 ಮರ ನೆಟ್ಟಿದ್ದೇನೆ. 7 ವರ್ಷ ಪ್ರಾಯ ಆಯಿತು. ಈಗ ನೋಡಿ ನೀವು, ಅದು ಒಬ್ಬರು ನನ್ನ ಅಣ್ಣನ ಹೆಂಡತಿಯ ತಂದೆ, ಅವರು ಫಾರೆಸ್ಟ್ ಆಫೀಸರ್ ಇದ್ದರು. ಅವ್ರು ಹೇಳಿದರು, ನೀವು 25 ವರ್ಷ ಆಗುವಾಗ ಒಂದು ಸಾಗುವಾನಿ ಮರ ನೆಡು, ಅದರಲ್ಲಿ ಒಂದು ಮರದಲ್ಲಿ 1 ಲಕ್ಷ ರೂಪಾಯಿ ಬರ್ತದೆ ಅಂತ ಹೇಳಿದರು. ಅದಕ್ಕೆ ನಾನು 500 ಮರ ನೆಟ್ಟಿದ್ದೇನೆ. ಈಗ 7 ವರ್ಷ ಆಯಿತು. ಇಷ್ಟು ದಪ್ಪ ಬಂದಿದೆ, ಎಷ್ಟು ಚಂದ ಉಂಟಂತ ನೋಡಿ ನೀವು. 500 ಮರ. ಇಷ್ಟು ಸಾಧನೆಗಳನ್ನು ಮಾಡಿಕೊಂಡಿದ್ದೀರಿ. ನಿರಂತರವಾಗಿ ನಿಮ್ಮ ಬಾಲ್ಯದಿಂದಲೇ ಈ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡು ಆಸಕ್ತಿಯನ್ನು ಬೆಳೆಸಿಕೊಂಡು ಇದರಲ್ಲಿ ಮುಂದುವರಿತಾ ಇದ್ದೀರಾ. ಈಗ ನಿಮಗೆ ಒಂದು ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇದು ನಿಮ್ಮ ಕೃಷಿಗಾಗಿರ್ಬೋದು ಅಥವಾ ಕಂಬಳಕ್ಕೆ ಯಾವ ರೀತಿಯ ಪ್ರೇರಣೆ ನೀಡಿದೆ, ಮತ್ತು ಮುಂದಕ್ಕೆ ಏನಾದರೂ ಇಂತಹ ಸಾಧನೆ ಯಾವ ರೀತಿಯಾಗಿ ಮಾಡಬೇಕು ಅಂತ ನಿಮ್ಮಲ್ಲಿದೆ? ಅಂದರೆ ನಾವು ಮಾಡಿದಂಥ ಸಾಧನೆಗೆ ಪ್ರತಿಫಲ ಅಂತೇಳಿ ಇದೆ. ನಾವು ಯಾವ ಒಂದು ಕೃಷಿ ಮಾಡುವಾಗ ಆ ಕೃಷಿಯಲ್ಲಿ ನಮಗೆ ಸಂಪಾದನೆ ಬಂದು ನಮ್ಮನ್ನು ಅದು ಸಾಕ್ತದೆ ಅಂತ ಹೇಳುವಾಗ ಅದನ್ನು ನಾವು ಸಾಕಬೇಕಾಗ್ತದೆ. ಹಾಗೆ ಕೃಷಿಯಲ್ಲಿ ಇಷ್ಟು ಪ್ರೋತ್ಸಾಹ ಸಿಕ್ಕಿದೆ ನಮಗೆ. ನಾವು ಮಾಡಿದಂಥ ಕೃಷಿಯಲ್ಲಿ ನಮಗೆ ಸಂಪಾದನೆ ಸಿಕ್ಕಿದೆ, ಮತ್ತು ಅದರಲ್ಲಿ ಹೆಸರು ಬಂದಿದೆ. ಕಂಬಳ ಕ್ರೀಡೆಗೆ ಹೋದರೂ ಸಹ ನಮ್ಮ ಕೋಣಗೊಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಬಂದಿದೆ. ಇಂಥದ್ದೊಂದು ಪೂರಕವಾಗಿ ನಮ್ಮ ಹಿರಿಯರು ಮಾಡಿದಂಥ ಜಾಗವನ್ನು ನಾವು ದುರುಪಯೋಗ ಮಾಡಬಾರದು. ಅದರಲ್ಲಿ ಕೃಷಿ ಮಾಡಿ ಆ ಭೂಮಿಯನ್ನು ಇವರು ಗಾಂಧೀಜಿಯವರು ಹೇಳಿದರು, ತನ್ನ ಉಳುವವನೇ ಭೂಮಿಯ ಒಡೆಯ ಅಂತೇಳಿ. ಹಾಗೆ ಯಾರು ಭೂಮಿಯನ್ನು ಉಳುಮೆ ಮಾಡಿ ಅಲ್ಲದ ಕೃಷಿ ಮಾಡಿ ಅದರ ಬಗ್ಗೆ ಸಂಪಾದನೆ ಮಾಡ್ತಾನೆ ಅವನೇ ಕೃಷಿಕ ಅಂತೇಳಿ, ಅವನೇ ಭೂಮಿಯ ಒಡೆಯ ಅಂತೇಳಿ. ಹಾಗೆ ಅಂಥ ಒಂದು ಭೂಮಿ ಸಿಕ್ಕಿದೆ. ಆ ಭೂಮಿಯನ್ನು ನಾವು ಕೃಷಿ ಮಾಡಿ ಅದರಲ್ಲಿ ಶ್ರೇಷ್ಠವಾದ ನಮಗೆ ಉತ್ತೇಜನ ಉಂಟು. ಅದನ್ನು ಮಾಡಿ ಖಂಡಿತ ಅದರಲ್ಲಿ ನಾವು ಪ್ರಗತಿಪರ ಕೃಷಿಕ ಆಗ್ತೇವೆ. ಅದರಲ್ಲಿ ನಾವು ಇನ್ಕಮ್ ತೆಗೆದು ನಮ್ಮ ಹೆಸರನ್ನು ಬೆಳೆಸುವಂಥ ಕೆಲಸ ಮಾಡಬಹುದು ಅನ್ನೋ ಒಂದು ಸಾಧನೆ ಇದೆ. ಆ ಸಾಧನೆಯಲ್ಲಿ ಇಷ್ಟವರೆಗೆ ನಾನು ಮಾಡಿದಂಥ ಕೆಲಸದಲ್ಲಿ ಒಂದು 10-20 ಪ್ರಶಸ್ತಿ ಸಿಕ್ಕಿದೆ ನನಗೆ, 1-2 ಅಲ್ಲ, 10-20 ನಮ್ಮನೆಯಲ್ಲಿ ಪ್ರಶಸ್ತಿ ಸಿಕ್ಕಿದೆ.
ಹಾಗೆ ಅದರ ಜೊತೆಗೆ ಇವತ್ತು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅದು ಸಹ ನಾನು ಮಾಡಲಿಲ್ಲ. ನಮ್ಮ ಒಂದು ಊರಿನವ್ರು ಹೇಳಿದರು, ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ ಮಾರೆ, ನೀನು ಒಂದು ರಾಜ್ಯೋತ್ಸವ ಪ್ರಶಸ್ತಿಗೆ ಬರೆಯಿರಿ ಅಂತ ಹೇಳಿದರು. ನಮ್ಮೊಬ್ಬರು ಶಿವ ಅಂತೇಳಿ ಒಬ್ಬರು ಇದ್ದರು. ನಾವೆಲ್ಲ ಈ ದೇವಸ್ಥಾನದ ಇದರಲ್ಲೆಲ್ಲ ನಾನು ತುಂಬ ಧಾರ್ಮಿಕ ವಿಚಾರದಲ್ಲೂ ಸಹ ಇಷ್ಟು ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಮಠಂದು ಬಿಟ್ಟು ಮಹಿಷಮರ್ದಿನಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಬ್ರಹ್ಮಕಲಶದ 2 ಟರ್ಮಲ್ಲಿ ನಾನೇ ಆಗಿದ್ದೆ. ಆ ದೇವಸ್ಥಾನ ಕಟ್ಟಲಿಕ್ಕೆ ಪ್ರೋತ್ಸಾಹ ಮಾಡಿದ್ದೇನೆ. ಇನ್ನು ಈ ಬೆಳ್ಳಿಪಾಡಿ ದೇವಸ್ಥಾನದ ಬ್ರಹ್ಮಕಲಶ ಆಯಿತು, ಅದಕ್ಕೂ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಮತ್ತು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ. ಇನ್ನು ನಮ್ಮ ಕಚ್ಚೂರು, ನಮ್ಮ ಭಂಡಾರಿ ಸಮುದಾಯದ ಕಚ್ಚೂರು ನಾಗೇಶ್ವರ ದೇವಸ್ಥಾನ ಅಂತ ಹೇಳಿದ್ದೆ ಬಾರಕ್ಕೂರಲ್ಲಿ, ಅಲ್ಲಿಯ ದೇವಸ್ಥಾನದ ಟ್ರಸ್ಟಿ ಆಗಿದ್ದೆ ನಾನು. ಇವಾಗ ನಾನು ಇಷ್ಟು ಈ ಕೃಷಿ ಮಾಡಿಕೊಂಡು ಧಾರ್ಮಿಕ ವಿಚಾರದಲ್ಲಿ ನಮ್ಮ ಕೋಡಿಂಬಾಡಿ ಗಣೇಶೋತ್ಸವ ಸಮಿತಿ ಇದೆ, ಅದರದ್ದು 3 ದಿವಸ ಕಾರ್ಯಕ್ರಮ ಇದೆ, ಅದರ ನಾನು ಅಧ್ಯಕ್ಷನಾಗಿದ್ದೇನೆ. ಇವಾಗ ನಾನು ಇಷ್ಟವರೆಗೆ ನಾನು ಇದೇನಲ್ಲ ಮಾತಾಡುವಂಥದ್ದು, ನಾನು ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ದೇವರ ದಯದಿಂದ ನಮ್ಮ ಸಾಧನೆಗೆ ಸರಿಯಾದ ಪ್ರತಿಫಲ ಸಿಕ್ಕಿದೆ. ಅದು ತೃಪ್ತಿ ಇದೆ, ನನಗೆ ತೃಪ್ತಿ ಇದೆ. ಖಂಡಿತ ಖಂಡಿತ ಖಂಡಿತ. ಓಕೆ, ಈ ಒಂದು ತೃಪ್ತಿಯ ಜೊತೆಗೆ ಇನ್ನಷ್ಟು ಪ್ರೇರಣೆ ಸಿಕ್ಕಿದೆ, ಪ್ರೋತ್ಸಾಹ ಸಿಕ್ಕಿದೆ. ನಿಮ್ಮದೇ ಆದಂತಹ ಕೃಷಿ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳು ಇನ್ನೂ ಕೂಡ ತೊಡಗಿಸಿಕೊಳ್ತೀರಿ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ತಾವು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಇದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆಗಿರುವಂತಹ ಪ್ರಗತಿಪರ ಕೃಷಿಕರು, ಕಂಬಳ ಕ್ರೀಡಾಕೂಟದ ಸಾಧಕರು ಆಗಿರುವಂತಹ ಬೆಳ್ಳಿಪಾಡಿ ಕೈಪ ಕೇಶವ ಭಂಡಾರಿ ಅವರ ಒಂದು ಮನದ ಮಾತು ಇದು ಹಂಚಿಕೊಂಡಿರುವಂಥದ್ದು. ಸುಧಾಕರ್ ಪಟೇಲ್ ಜೊತೆಗೆ ಉಮೇಶ್ ಮಿತ್ತರ್ಕ, ಸುದ್ದಿ ನ್ಯೂಸ್, ಪುತ್ತೂರು. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.